ಮುಂಬಯಿಯ ಬಂಟರ ಸಂಘದ ವತಿಯಿಂದ ಜೂನ್ 29ರ ಗುರುವಾರ ಬಂಟರ ಸಂಘದ ರಾಧಾಬಾಯಿ ಟಿ ಭಂಡಾರಿ ಸಭಾಗೃಹದಲ್ಲಿ ಮುಂಬಯಿಯ ಬಂಟರ ಸಂಘದ ಶಿಕ್ಷಣ ಮತ್ತು ಸಮಾಜ ಕಲ್ಯಾಣ ಸಮಿತಿ ಆಶ್ರಯದಲ್ಲಿ ದಿವಂಗತ ವಾಸು ಕೆ ಶೆಟ್ಟಿ ಸ್ಮರಣಾರ್ಥ ಚರಿಷ್ಮಾ ಬಿಲ್ಡರ್ಸ್ ಲಿಮಿಟೆಡ್ನ ಸುಧೀರ್ ವಿ ಶೆಟ್ಟಿ ಪ್ರಾಯೋಜಕತ್ವದಲ್ಲಿ ಮೆಗಾ ಶಿಕ್ಷಣ ಮತ್ತು ಸಮಾಜ ಕಲ್ಯಾಣ ಸ್ಕಾಲರ್ಶಿಪ್ ವಿತರಣಾ ಕಾರ್ಯಕ್ರಮ ಬಂಟರ ಸಂಘದ ಅಧ್ಯಕ್ಷ ಪ್ರಭಾಕರ್ ಎಲ್ ಶೆಟ್ಟಿ ಅಧ್ಯಕ್ಷತೆಯಲ್ಲಿ ನಗರಿಗುತ್ತು ವಿವೇಕ್ ಶೆಟ್ಟಿ ಅವರ ಕಾರ್ಯಾಧ್ಯಕ್ಷತೆಯಲ್ಲಿ ಅದ್ಧೂರಿಯಾಗಿ ಜರುಗಿತು. ಮಹಾರಾಷ್ಟ್ರ ರಾಜ್ಯದ ಮುಖ್ಯಮಂತ್ರಿಯಾದ ದೇವೇಂದ್ರ ಫಡ್ನವೀಸ್ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದರು. ದಕ್ಷಿಣ ಕನ್ನಡ ಸಂಸದ ನಳಿನ್ ಕುಮಾರ್ ಕಟೀಲ್, ಮುಂಬೈ ಸಂಸದ ಗೋಪಾಲ್ ಶೆಟ್ಟಿ, ಚರಿಷ್ಮಾ ಬಿಲ್ಡರ್ಸ್ನ ಸುಧೀರ್ ವಿ ಶೆಟ್ಟಿ, ತುಂಗಾ ಗ್ರೂಪ್ ಆಫ್ ಹೋಟೆಲ್ನ ಸುಧಾಕರ್ ಎಸ್ ಹೆಗ್ಡೆ, ಬೆಂಗಳೂರು ಎಂಆರ್ಜಿ ಗ್ರೂಪ್ನ ಕಾರ್ಯಾಧ್ಯಕ್ಷರಾದ ಪ್ರಕಾಶ್ ಶೆಟ್ಟಿ ಗೌರವ ಅತಿಥಿಯಾಗಿ ಭಾಗವಹಿಸಿದರು. ಈ ಶುಭ ಸಂದರ್ಭದಲ್ಲಿ ಮಹಾರಾಷ್ಟ್ರ ರಾಜ್ಯದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ 10 ವಿದ್ಯಾರ್ಥಿಗಳಿಗೆ ಸಾಂಕೇತಿಕವಾಗಿ ಸ್ಕಾಲರ್ಶಿಪ್ ವಿತರಿಸಿದರು. ಅಲ್ಲದೆ 3,500 ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ವಿತರಿಸಲಾಯಿತು. ಈ ಬಾರಿ ಎಸ್ಎಸ್ಸಿ ಮತ್ತು ಎಚ್ಎಸ್ಸಿಯಲ್ಲಿ 100% ಫಲಿತಾಂಶ ಪಡೆದ ಬಂಟರ ಸಂಘದ ಪವ್ಯ ಎಸ್ಎಂ ಶೆಟ್ಟಿ ಹೈಸ್ಕೂಲ್ ಮತ್ತು ಕಾಲೇಜುಗಳ ಪ್ರಾಂಶುಪಾಲರನ್ನು ಗೌರವಿಸಲಾಯಿತು ಮತ್ತು ಸಂಘದ ಉನ್ನತ ಶಿಕ್ಷಣ ಕಾಲೇಜುಗಳ ಹಾಗೂ ರಾತ್ರಿ ಶಾಲಾ ಮುಖ್ಯೋಪಾಧ್ಯಾಯರನ್ನ ಕೂಡ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಬಂಟರ ಸಂಘದ ಶಿಕ್ಷಣ ಮತ್ತು ಸಮಾಜ ಕಲ್ಯಾಣ ಸಮಿತಿ ಆಶ್ರಯದಲ್ಲಿ ಮೆಗಾ ಆರ್ಥಿಕ ಸಹಾಯ ವಿತರಣಾ ಕಾರ್ಯಕ್ರಮ ಮುಂಬಯಿಯ ಬಂಟರ ಸಂಘದ ಸದಸ್ಯರನ್ನು ಒಳಗೊಂಡು ಮುಂಬಯಿಯಲ್ಲಿ ನೆಲೆಸಿದ ಬಂಟರ ಆಶ್ರಯದಲ್ಲಿ ವಿಜೃಂಭಣೆಯಿಂದ ಜರುಗಿತು. ಈ ಒಂದು ಬಂಟರ ಸಂಘ ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಆರ್ಥಿಕ ಸಹಾಯವನ್ನ ಆರ್ಥಿಕವಾಗಿ ತೊಂದರೆಯಲ್ಲಿರುವ ಬಂಟ ಬಾಂಧವರು ವಿದ್ಯಾರ್ಥಿಗಳ ಭವಿಷ್ಯವನ್ನ ಉಜ್ವಲಗೊಳಿಸಲು ಈ ಕಾರ್ಯಕ್ರಮ ಉತ್ತಮ ವೇದಿಕೆ ಎಂದೇ ಹೇಳಬಹುದಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಮಹಾರಾಷ್ಟ್ರ ರಾಜ್ಯದ ಮುಖ್ಯಮಂತ್ರಿ ಮುಂಬೈ ಜನತೆಯ ಹೊಟ್ಟೆ ತುಂಬಿಸುವ ಕಾರ್ಯವನ್ನ ಶೆಟ್ಟಿ ಪರಿವಾರ ಮಾಡುತ್ತಿದೆ ಎಂದು ಕೊಂಡಾಡಿದರು. ಈ ಒಂದು ಸುಂದರ ಸಭಾ ಕಾರ್ಯಕ್ರಮ ನೆರೆದಿದ್ದ ಗಣ್ಯರು ಅಲ್ಲದೆ ಮುಂಬಯಿಯ ಬಂಟರ ಮನದಲ್ಲಿ ನೆಲೆಸುವಂತಹ ಅಚ್ಚುಕಟ್ಟಾದ ಕಾರ್ಯಕ್ರಮವಾಗಿ ಮೂಡಿಬಂದಿತ್ತು. ಪ್ರಖ್ಯಾತ ಚಲನಚಿತ್ರ ನಮ್ಮ ಟಿವಿ ಉದೆತ ಬಲೆ ತೆಲಿಪಾಲೆ ಖ್ಯಾತಿದ ಅಂಚನೆ ಕಲಾ ಸೂಪರ್ ಚಾನೆಲ್ ಬರ್ಪಣಿಸಿನ ಮಜಾ ಭಾರತ ಖ್ಯಾತಿದ ದೀಪಕ್ ರೈ ಪಾಣಾಚೆ ಬೇರ್ನ ಸಾರಥ್ಯದ ಮಸ್ಕಿರಿ ಕುಡ್ಲಾ ತಂಡದ ತೆಲಿಗೆ ನಿಂಜಿ ಕಾರ್ಯಕ್ರಮ ತೆಲಿಕೆ ಪಂಚಿ ನಿಲಿಕೆ ಈ ಒಂದು ಕಾರ್ಯಕ್ರಮಕ್ಕೆ ಕೂಡ ಹಾರ್ದಿಕವಾದ ಸ್ವಾಗತ ಸುಸ್ವಾಗತ. ಮೊದಲ ನಿಖಲ ಆಶೀರ್ವಾದ ಪ್ರೋತ್ಸಾಹಡು ಈ ವರ್ಷ ಬಲೆ ತೆಲಿಪಾಲೆ ನಮ್ಮ ಟಿವಿದ ಬಲೆ ತೆಲಿಪಾಲೆ ಸೀಸನ್ 4 ಕುಶಲ ಬಂತೋಡು ಎಂಕಲ ಮಸ್ಕಿರಿ ಕುಡ್ಲಾ ತಂಡ ನಿಖಲ ಆಶೀರ್ವಾದದ ಪ್ರೋತ್ಸಾಹಡು ಪ್ರಥಮ ಬಹುಮಾನ ಬೈದನ ಬಂದಲ ಒಂದು ಜೋರಾನ ಚಪ್ಪಾಳೆ ಕೊಡ್ಲೆ. ಓಕೆ ನಾಡ ಕಲಾ ಬೀಸೆ ಬಿರುದ ಪಡೆನೆಂಚಿನ ದೀಪಕ್ ರೈ ಪಾನಾಜೆ ಬಕ ಎಂಕಲ ತಂಡ ಇತನಿಗೆ ತೆಲಿಪೆ ರೆಡಿ ಆದ ಬರೋದಿಲ್ಲ ದಾದಾದ ಬಂಡ ಸಾಧಾರಣವಾದ ಈ ಮರಣ ಪನ್ಪನು ಮಾತ ಇಲ್ಲ ಲಾಪುಂಡು ಮರಣ ಬಂಡಿ ಕೊಡ್ಲೆ ಮಾತೇನ ಮೋಹನ್ ಎಲ್ಲಿ ಅಣ್ಣ ಮುಕ್ಕದ ತೆಲಿಪೇರ ಬೈದಿನ ಮಾರೆ ಬುಲಿಪೇರ ಬೈದಿನ ಕರ್ಮ ಓಕೆ ತೆಲಿಪೇರ ಬುಲಿಪರ ಅಂತ ಬಕ್ಕದೋಗ ಅಂಚ ಒಂಜಿ ಮರಣ ಆತಿನ ಇಲ್ಲಡೆ ಆ ವಾರ್ಡ್ ಮೆಂಬರ್ ಪಂಡ ಪಂಚಾಯತ್ ಮೆಂಬರ್ ಆ ಇಲ್ಲದಕ್ಕೆ ಸಮಾಧಾನ ಮನ್ಪೇರ ವಿಷಯ ತೆಲಿಪೇರೆ ಬರೋದಿಲ್ಲ ಆ ಇಲ್ಲದಕ್ಕಲು ಬೊಕ ಈ ವಾರ್ಡ್ ಮೆಂಬರ್ ಬರು ದಾದಪುರ ತಮಾಷೆ ಬರ್ಪುಡು ದಾದಪುರ ಮಸ್ಕಿರಿ ಬರ್ಪುಡು ನಿಖಲ ಮಸ್ಕಿರಿ ಕುಡ್ಲ ತಂಡದ ಕಲಾವಿದರು ತೋಜಾರುಳ್ಳೇರಿ ನಿಖಲ ಜೋರಾಯಿನ ಚಪ್ಪಾಳೆ ಆರ್ಕೇನು ತೀರ್ನೇರಿ ಇರ್ನಮ್ಮೇರ ಯಾನ್ ಆ ಕಡೆಗೆ ನೋಡಂದಿತ್ತೆ ಬೇ ಮುಗ ಅಲ್ತೆ ಬುಲ್ತೊಂದು ಬರೋದಿಲ್ಲ ಯಾನ್ ಬೀಳ್ತಿಂದಾಯ್ ಇರ್ನಮ್ಮೇರೆ ತೀರಿರ್ದ ಅಂಚತ್ತು ಯಾನ್ ಏರ್ ಇರೇ ಗೊತ್ತುಜ ಅವರ ಆಧಾರ್ ಕಾರ್ಡ್ ತೊಲೆಗೆ ಅಂಚತ್ತಿಯ ಯಾನ್ ಏರ್ ಯಾನೊಂಜಿ ವಾರ್ಡ್ ಮೆಂಬರ್ ರಾಜಕೀಯ ವ್ಯಕ್ತಿ ಏರು ಸೈತಲ್ಲ ಯಾನ್ ಎನ್ನ ಇಲ್ಲದ ಸೈತ ಯಾನ್ ಬುಲಿಪೋಡು ಇರ್ನಮ್ಮೇರೆ ಸೈತ ಇರಂದು ಅಂಚಿನ ಒಂಜಿ ಭಾವನೆ ಬುಲಿಪೋಡು ಅಂಚತ್ತು ಮಾರೆ ಓ ದಾದ ವಿಷಯ ಗೊತ್ತುಂಡ ಇತ್ತೆ ಬಾಕಿ ದಕ್ಕಲ ದುಕ್ಕಡೆ ಸಹಭಾಗಿತ್ವ ಉಂಡು ಬಂದೆ ಅಂತ ತೂಸ್ಬೋಡು ಅಂಚ ಇಜ್ಜೆಲ್ಲ ತೋಚ್ಬೋಡು ಅಂದಂದು ಇತ್ತೆಂದು ಸೇಕರಣ ಇಲ್ಲೊಂದು ಆಯ್ತಾ ಇರೇ ಗೊತ್ತುಜ ಎಂಕೆಂಚ ಗೊತ್ತು ಆ ನೀ ಓಟ್ ಕೇಳ್ರೆ ಬೈದಿನ ಹಿಡಿದ ಕೈ ನಿಂಚು ಬೈದಿನ ಅವು ಈರ್ನತ್ತು ಆ ರಾಜಕಾರಣ ವ್ಯಕ್ತಿಗಳು ಅಂಚಾನೆ ಓಟು ಕೇನಾಗ ನೀ ಮೂಲ ಇಲ್ಲಿ ಉಂಡು ಗೊತ್ತಾಪಿನಿ ಬೊಕ್ಕಾಕ್ಲೆ ಇಲ್ಲಿ ಉಂಡು ಗೊತ್ತಾಪಿನಿ ಬೊಕ್ಕದ ಓಟು ಬಂದಾಗ ಅಂಚತ್ ಮೂಲ ಬಲ್ಲೆ ಬರಬತ್ ಗೊತ್ತಾಪುಜದ ಅಂದಪ್ಪ ಆಕ್ಲು ಬಂಡ ನಿಕ್ಲು ಮಲ್ಪುಜಾರು ಮುಲ್ ಕೆಸರುಂಡು ಕಲ್ಲು ಬಾಡ್ಲೆ ಬಂಡ ಕೇನು ಜಾರು ಅವತ್ತಿದೆ ಸೇಕರಣ ಇಲ್ಲೊಂದು ಆಯ್ತಾ ಅಂದ್ರೆ ಶೇಖರಣ್ಣಗೆ ದಾದಾಯಿನಿಗೆ ದಾದಾಯಿನಿಗೆ ಓ ದೇವ ಸೇಕರಣ ದಾದ ವಿಷಯ ಪನ್ಪ ಮಾರೆ ಲಾರ್ಡ್ ಅಡಿಕೆ ಪೂರ್ಣಿಗೆ ತಗೊಂಡೆ ತಾರತ ಮಿತ್ತಿಡು ಲಾರ್ದ ಟೈರ್ ಪಾಸ್ ತಾರತ ಮಿತ್ತಿಡು ಪಾಸ್ ಆತನಿಗೆ ಬಾ ಹೊರ ತರೆತ ಮಿತ್ತು ಟೈರ್ ಪಾಸ್ ಅನ್ನಗಾರಿಗೆ ಎಂಚ ಆದುಪ್ಪದ ಬೂರ್ ತೂಪನ ಏ ಎಂಕ ಬರ್ಸೋದಿಜ್ಜಿ ಅಲ್ಲೇ ಬೂರ್ ತೂಪನ ಏ ಮರಲ ಎಂಕ ಬುರ್ರೆ ನಾನು ಗೋಪಾಲತಿ ಅಂಚ
ಒಟ್ಟಿಗೆ ಇತ್ತೆ ದಾದ ಗೊತ್ತಲ್ಲ ಇತ್ತೆ ಇಲ್ಲದಕ್ಕೆ ಏರಕ್ಕೆ ವಿಷಯ ಗೊತ್ತಿಜ್ಜಿಂದು ಇರಗೇರು ಬನ್ನಿ ಹೆಂಗ್ ಕಾಂಡಿ ಎಸ್ ಐ ಲಕ್ಕ ಇಲ್ಲ 5:30 ಗಂಟೆಗೆ ನನಗೆ ಹಾ ಈರು ಜೈಲ್ದಿತ್ತಾರ ಯಾನೆನ್ನ ಇಲ್ಲಡಿತ್ತೆ ಮಾರೆ ಓ ಎಸ್ ಐ ಈರ್ನ ಇಲ್ಲ ಬಂದಿದ್ದೀರಾ ಆರನ್ನ ಇಲ್ಲಡಿತ್ತೇರಿ ಯಾನೆನ್ನ ಇಲ್ಲಡಿತ್ತೆ ಓ ನಿಗ್ಲ ಕೈತಲ್ ಇಲ್ಲ ಕಂಡಿಲ್ಲ ಕೈನ ಯಾನ್ ಗೋಪಾಲತಿ ಅಂಚತ್ಯ ಫೋನ್ ಮಂತ ಲಕ್ಕ ನಿಂದೆ ಫೋನ್ ಮಂತೀರಿ ಗೋಪಾಲ ಮೆಂಬರ್ ರಡ್ನೆ ವಾರ್ಡದ ಸೇಕರಣೆ ಲಾರ್ಡ್ ಅಡಿಗೆ ಬುರ್ ಸೈತೀರಿ ಏನು ದುಃಖ ಅನು ಮಾರೆ ಇದು ಇಲ್ಲದಕ್ಕೆ ನಿಂಗೆ ಪನೋಡತ್ತ ಕೈಕೊಂಡು ಬರ್ತಿದ್ದ ಈ ಬನ್ನಗ ಈ ಉಳಲ್ಪ ಯಾನಿಂದ ಅದಕ್ಕೆ ಬೇಗ ಲಕ್ಕೇನ ಹೆಂಗ್ ಬೆಲೆ ಉಂಟು ಬೆಲೆ ಬೋರ್ಡ್ ಹೆಂಗ್ ಮರಣದ ವಿಷಯ ಬಂದು ಒಬ್ಬನಿಗೆ ಮಾನವ ಅಕ್ಕ ತಗೊಂಡು ಅವು ಈರೆಗ ಹಕ್ಕು ಎಂಕ್ ಬೇಲೆ ಅಂತ ನಾನೇ ಹಕ್ಕು ಆಡಿದ್ದು ಒಂಜೇ ಟೆನ್ಷನ್ ದಾದ ಬಂಡ ಆ ಇಲ್ಲದ ಕಡೆಗೆ ಆ ಮರಣದ ವಿಷಯ ನಿಂಚ ಬಂದ್ಪುನು ದಾದ ಬಂದ್ಪಿನಿ ಶೇಖರನಿ ಲಾರ್ಡ್ ಅಡಿಗೆ ಬುರ್ದು ಸೈತೀರ್ವಣ್ಣ ಈ ಎಂಜಿನ ತಮ್ಮನಾಲೆ ಪೆರವೈದಿನ ಮಾರೆ ಐತಾರ ತಮ್ಮನ ಬಲೆ ಇಲ್ಲಡೆ ಎಂದು ಇರಾಗ ಲಾರಿ ಯಾರ್ಜಿಂದ ಒಂಜಿ JCB ಅಡಿಕೆ ಬುರಿಯರು ಮಲ್ಲೆ ತಯಾರು ಮಲ್ಲೆತ ಇತ್ತೆ ವಾಹನದ ಪ್ರಾಬ್ಲಮ್ ಅತ್ತು ಮಗ ಆ ಮರಣದ ಸುದ್ದಿನ ಎಂಚ ಪನ್ಪುನ ಅವು ಪ್ರಾಬ್ಲಮ್ ಉಲ್ಪ ಇತ್ತೆ ಒಂಜಿ ಮರಣದ ವಿಷಯ ಎಂಚ ಗೊತ್ತದ ಹೊರಾನೆ ಪಂಡ್ರೆ ಬಲ್ಲಿ ಮಗ ಒಂಜಿ ವೇಳೆ ಆಟು ವೀಕಿತ್ತಿನಗಳ ಡಬ್ಬ ಅಕ್ಕಲ ಸೈತೇರ್ದ ಒಟ್ಟಿಗೆ ಮುಗಿಪೊಲಿಯ ಕಾರ್ಯ ಮರಣದ ವಿಷಯ ಪನ್ಪುನ ಇದನ್ನು ಕೊಡೋರಲ್ಲಿ ರೆಪೇರ್ ಬರೋಡತಿ ಮಾರೆ ಇತ್ತೆ ಪನ್ನ ಕೆಂಚ ಬರೋದು ಗೊತ್ತರ ಇತ್ತೆ ಸೈತ್ ಇತ್ತೇರ್ ನಮಿನಿ ಇಲ್ಲದ ಕಡೆ ಎಂಚ ಬಂದ್ಬಿಡುತ್ತೆ ಸೈತಿಜರ್ ಸೀರಿಯಸ್ ಸೈತಿಜರ್ ಇಂಚ ಇಂಚ ಬರುವ ನೋಡು ಚೂರು ಸೈತೇರ್ನೆಲ್ಲ ಸೀರಿಯಸ್ ಇಡು ಕಾಣತ್ತದ ಕೆರೋಡು ಈ ಮತ್ತೊಂದು ಲಿಖಿತ ಗೊತ್ತಿಜ ಎಂಚ ಅಂದ್ ಯಾನಿ ಲೋಕ ತೋಜ ಗೊತ್ತಾನತ ಇದು ಬರೋ ತೋಜಲಿ ಎಂಚ ತೋಜಲಿ ಇದು ತೋಜಲಿ ಎಲ್ಲರ ಕಿಂಚನೆ ಪಣದು ಓಡಿ ಅಪ್ಪ ಎಲ್ಲೆರಡು ಮಕ್ಕಳು ಲಾಡ್ದಡಿಗೆ ಬರ್ಬೇರಾ ಅಂಚಪ್ಪು ಅಲ್ಲ ಮರಣ ಅನ್ನ ಪಣ ಅಂಚ ಶೇಖರಣ ಓ ಶೇಖರಣ ಮೆಂಬರ್ ತೀರಿಯರು ఒక ಶೇಖರಣ ತೇಲಾರ್ದಡಿಗೆ ಬುರ್ನಿ ಆರಿಲ್ಲ ತೊಂದುಲ್ಲರು ಆಂಡ್ ಎಂಕಿತ್ತೆ ತಪ್ಪನ ಮನ್ ಕಾಜನ ಕೊಂಚ ಓಕೊಂಡು ಉಳಿತ ಆ ಜನ ಹೋಗ್ಕೊಂಡಿರ್ತಾರೆ ನಮಗೆ ಕೇನಂದಿನಿ ಹೌದನಿ ಪುನಃ ಆಸ್ಪತ್ರೆ ಡಿಜ ಅಕ್ಕ ಓ ಅಕ್ಕ ಏರ್ಲ ಮನಿ ಪೂಜೇರು ಮನಿ ಪೂಜೇರು ಅಕ್ಕಲ್ಲ ಪೋಯರಾ ಊಟಿ ಅದು ಆಸ್ಪತ್ರೆ ಪುನಃ ತೀಯಾರ ಪೋಯರಾ ಏರೆಗಳ ಗೊತ್ತಿಜ್ಜಿ ನಮ್ಮ ಕಿರಿಯರಿಗೆ ಮಾತ್ರ ಗೊತ್ತು ಪುನು ಗೊತ್ತಿದ್ದೀರ ಏರೆಗಳ ಗೊತ್ತಿಜ್ಜಿ ಏರು ರಿಕ್ಷಾ ಬರ್ತೀನಿ ಏ ಅವು ಏರಿ ಅವು ಶೇಖರಣ್ಣನ ಮಗಳು ಹಾ ಮೊಲ್ನ ಗುರ್ತುಂಡು ಅಮ್ಮೆರ್ನ ಗುರ್ತೇಜಿ ಕಾಲಿ ಪೊಂಜನಗ್ಲ ಓಟುಡೆ ವಿನ್ನ ಇನ್ನಂದಿರು ಮದುವೆ ಆತನು ಕಣ್ಣನಿದು ಬೈಡಿಪ್ಪುನು ನೆನಪಿಪ್ಪಡು ರಾಜಕಾರಣ ವ್ಯಕ್ತಿಗಳತ್ತ ಹೊರವಣ ಮೇಲಿಗಳಾಗಿನ ಕೇಪ್ ತಂಡೆ ದೀಪ ಜಾಲ ವಿಷಯ ವಿಷಯ ಗೊತ್ತು ನಮಸ್ಕಾರ ನಮಸ್ತೆ ದಾನಿ ಮೆಂಬರ್ ಕಾಂಡೆ ಕಾಂಡೆ ಎಂಕ್ಲಿಲ್ಲದ ಜಾಲ್ಡು ಅವು ಅಮ್ಮಿರ ಅಡ್ಕೂರಿಯರು ಅಂಚ ದಾದಗೆ ಅವು ಜಾಲ ಗಂಬೆ ಇರ್ತನತ ದಾನೆ ಎಂದು ಜಾಲ್ ಗಂಬಿಡ್ತೀನಾ ಅಪ್ಪಣ್ಣ ಮುರಣಿ ಭಜನೆ ಇತ್ತಿನತೆ ಅವಕ್ಕೋಸ್ಕರ ಇಡ್ತಿದ್ದೀನಿ ಭಜನೆ ಇತ್ತನಿಗೆ ಭಜನೆ ನಾನು ರಾವಡ ಹಾಕೊಂಡು ಇದ್ರು ಬಲ್ಲಮ್ಮ ಅತ್ತಿಯ ಮೆಂಬರೇ ಕಾಂಡೆ ಕಾಂಡೆ ಬರೋಡು ಬಂದಣ್ಣ ಓಟು ಬಿಡಿ ಕೊಡಬೈದನ ಅದೇ ಒಂಜೋಟವಲು ಲಾರ್ಜ್ ಅಡ್ಕು ಬುರ್ದು ಹೋತು ಅತ್ತೆ ಓಟ್ಕೇಂಡ್ರೆ ಎಂಕಲ್ ಲಾರಿ ಇಡ್ ಬರ್ಪ ಜನ ಅನ್ಪುಣೆ ಆನಿಲ್ಲ ಲಾರಿಡೆ ವೈದಿನತೆ ಅನ್ನಂದು ಅದು ಬತ್ತಿನ ವಿಷಯ ನನಗೆ ಗೊತ್ತಾಯ್ತು ಬತ್ತಿನೊಂದು ವಿಷಯ ಬಂದ ಇಲ್ಲಡೆ ಲೆಜ್ಜರ ಓಲು ಲಾರ್ಜ್ ಅಡ್ಕತ್ತ ಮೆಂಬರೇ ಇಲ್ಲಡೆ ಇರ್ಲಿದ್ದೇರು ವಿಷಯ ಬಂಡ ಎಂಕಲ ಸಂಬಂಧ ಮತ್ ಮೆತ್ತನೆ ಅಂಚ ಯಾಲ ಪೋತೆ ಕೋಡೇನೆ ಪೋತೀನಿ ಪೋಯರೆ ಪೋತೇನೆ ದಾಯೆ ಪೋತೇನೆ ಆತ ಪೋಯಿ ಕೂಡ್ಲೆ ತಿಗಲೆ ಬೆನೆ ಶುರು ಐನಿ ಅಲ್ಪ ತಿಗಲೆ ಬೆನೆಗೆಲ್ಲ ಪಂತು ನಂದುಲ ಪೋತು ಅಂಗ ಪೋಡಿ ನಂಚಿನ ದಾಲೆಜ್ಜಿ ಅವ ಗ್ಯಾಸ್ ಗ್ಯಾಸ್ ಇಡ್ಲ ಫ್ಯೂಸ್ ಬೇರೆ ಏತುಂಡು ಅಂಚೆ ದಾದ ಗೊತ್ತಾ ಈತ ಪಪ್ಪು ಒಲುಪುನು ಲಾರಿ ದಾಟಿ ಇರ್ಬನ್ನಿತ್ತ ಲಾರಿ ಡ್ರೈವರ್ ಲಾರಿಯಾ ಅತ್ತೆ ಲಾರಿ ಡ್ರೈವರ್ ಅಂತ ಆರ ರಿಕ್ಷಾ ರಿಕ್ಷಾ ಡ್ರೈವರ್ಗೆ ರಿಕ್ಷಾ ರಿಕ್ಷಾ ಹಾ 10 ವರ್ಷ ನಾ ರಿಕ್ಷಾ ಹೊಡ್ಕೊಂಡು 10 ವರ್ಷ ರಿಕ್ಷಾ ಬಿಡ್ಪುನ ಅಂದ್ ನನ್ನ ಇಜ್ಜೆ ಆದ್ರೆ ನಾವು ವ್ಯಾಲಿಡಿಟಿಯೇ 10 ವರ್ಷ ಅದು ಗೊತ್ತದ ಏನೊಂದು ವಿಷಯ ಪನ್ಪೆ ಮನಸ್ಸು ಗಟ್ಟಿ ಮುಂದ್ಕೂಡಿ ಮನಸ್ಸು ಗಟ್ಟಿ ಮೇಲೆ ಬೇರೆ ಮದುವೆ ಬೋತು ಜರಿಗೆತ ಒಣ ಸತ್ತು ಮನಸ್ಸು ಮನಸ್ಸು ದಾದ ವಿಷಯ ಬಂದಮ್ಮ ಬಲ್ಲಿ ದಾದಿ ಪಪ್ಪ ಬೈಜಿರ್ತ ಮದಿಮೆಗೆ ಈ ಜಾರ ಓಡೆ ಹೋಗ್ನು ಹಾಡೆ ಬೋತು ಒಂದು ಆಯಿರುತ್ತನ
దాతో ఇచ్చాడంట గొప్ప ఓలు ఈ ఓలు బండి రిక్షా ఎడుకును ఆరు కుట్లాడు కుట్లాడు దాదా నప్పనట్టు తలపు ఓలదన్న ఆత బొల్ పాతిచ్చానికి హెల్ప్ కత్తలు కత్తలు ఎత్తుంది మీరు రిక్షా జత ఓల మార్గ కడతా ఇచ్చారు పిరోడు వచ్చి లారీ ఎత్తును దాదా ఆనంద్ ಗೊತ್ತಿಜ್ಜಿ ಮೆಂಬರೇ ಒಂದು ಏಪ ఇది కాండే ಇನ್ನೀ ಕಾಂಡೆನಾ ಅರೆಗೆ ಈತ ಪ್ರಾಯ ಆತನೆ ಮದಿ ಮಾತ್ರ ನಿ ಮಗಲುಂಡು ಈ ಪ್ರೈಡರಿಗೆ ಒಂದು ಪುರ ಬೋಡ ಪೊಣ್ಣಂತದು ಕಿಸ್ಕೊರ್ನತ ಕಿಸ್ಕೋರ್ ರೈಟ್ ಮೋನೇನೆ ಹೆಜ್ಜಿಗೆ ಹೋಗ ಕಿಸ್ಕೋರ್ ನೋಡ್ಬಾರ್ದು ಅದಕ್ಕೆ ಅಂಚ ತಲತ್ತಮ್ಮ ಲಾರಿ ಬರೋದು ಇತನಿಗೆ ಮೇರೆ ನಡ್ಕೊಂಡು ಹೋಗಿ ತಿರುಗಿ ಕೆಲವರು ತೂತೆರ ದಾರ ಗೊತ್ತಿ ಜಂಕ್ ಅಡಿಗೆ ಸತ್ಯನೇ ದೇವರ ಜಿಮೇನ ಒಂದಲ ಇನ್ನೇನಾ ఇది కాండే ಮೆಂಬರ್ ಈರೇ ಬಲ್ಲೆ ಈತ ಬಲ್ಲ ನಿ ಮಗಲು ಪುಣಗ ಅರೆಗೆ ನಾ ಅಜ್ಜಿಗೆ ಹೆಚ್ಚವರ ಬನ್ಪರೆ ಮಗಳಿಗೆ ಪ್ರಾಯ ಅಂಡ ಅಮ್ಮೆ ಕೈಯರಿದ್ದೆ పొన్నకు విసిలు పడినత ఓడే విసిలు వాడినాడు ఆరును ఉసులే పోతుండే విసిలు వాడిన ಯಾವ್ದು ವಿಷಯ ಗೊತ್ತಲ್ಲ ಎದುರು ಲಾರಿ ಬರೋದನ್ನ ಅವು ಎಂಚಿನ ನಾನು ಗೊತ್ತಿಜ್ಜಿ లాగి లాగి సైతిన్నా ಅಂಚ ಅವು ಅಡಿಗೆ దే దాదా గొత్తుండా ఈ నమ్మే బొక్క యాప పన్పరి ఇంక బేలేకి రజా యాపుండు ಇದು ಇನಿ ಕಾಂಡೆ ಅಮ್ಮೇರು ಕ್ಲೋಸ್ కూట బ్లౌజా బ్లౌజ్ అత్త లంగ ఈ నమ్మేరి నీ లార్ జరిగి మురు సైతేరి ఎన్నప్ప ಅವು ಏರೇರು ನಮ್ಮಡಿದ್ದೇವು ಮದಿ ಮಾತು ಅಲ್ಲೇ ಒಂಜಿ ಪುಂಜು ತರಗಿರಿ ಪೂರ ಪತ್ತೊಚ್ಚು ಏ ಎಂಚಿನ ಈರು ಬತ್ತೇರು ಬಲ್ಲಿ ಗಾಳಿ ಬತ್ತಂದೆ ಪರಸ್ತ್ರೀ ಏ ಪರಸಿ ಅತ್ತ ಮುಂತ ಪರಿಸ್ಥಿತಿ ಪರಿಸ್ಥಿತಿ ಅಲ್ಲ ಈರು ಬತ್ತೊಚ್ಚಿ ಪೊಂಜೋನು ಪುರ ಎಂಕ್ ಪತ್ತೊಲಿ ಅವು ಎಂಜಿ ನೀರೇ ಬತ್ತೋಲಿ ಯಾನು ವಾರ್ದು ಮೆಂಬರ್ದ ಮೆಂಬರ್ ಅಣ್ಣ ಬತ್ತೋಲಿಯಾ ಬತ್ತೋಲಿ. ಬರ್ಪೇರು ಶಂಕಿಲ ಓಟು ಕುಂತೋಡು ಉಂತೋಲಿ ಅಮ್ಮ ಲಕ್ಕಲಿಗಿಂದ ಒಂಜಿ ಗ್ಲಾಸ್ ನೀರು ಒಂಜಿ ಗ್ಲಾಸ್ ನೀರು ಕಣೆ ನಾಪೆ ಒಂಜಿ ಗ್ಲಾಸ್ ನೀರು ಬರೋದು ಅಲ್ಲೇ ಓಲೆ ಈರಿಯಂಬಿ ಯಾನ್ ಗೋಪಾಲತಿ ಅಂಚತ್ಯ ಒಂಜಿ ಗ್ಲಾಸ್ ನೀರು ಕಣಗೆ ಹೋಗೆ ನೀರು ಓಲ್ ದೀತೇರಿಂది ನೀರು ಟ್ಯಾಂಕಿ ಉಂಡು ಪದ್ಯ ಮಟೀಚತೆ ಬತ್ತೊಚ್ಚಿ ನೀರು ಬತ್ತೋರ ಅಂದಿ ಅಮ್ಮ ದಾದ ಗೊತ್ತಿಲ್ಲ ದಾಲ ಆತಿಜಿಗೆ ಎಲ್ಲ ಅರ್ಧ ಟಯರ್ಡ್ ಅಂತಾನೆ ಇರ್ತೀರ ಹತ್ರ ಉದೆಕ್ಕಿನ ಪೋಲಿ ಅಪ್ಪೋಕೊಂಡು ದಾಲ ಬಂದು ಇದ್ದಾರೆ ಗಣಿತ ಏನು ವಕ್ರತುಂಡ ಮಹಾಕಾಯ ಒಟ್ಟಾರೆ ತುಂಡ ಈ ಮಾಯಕಾವ ಅಂತ ತಿಳಿಲಿ ಲಕ್ವೀರ್ ಅಲ್ಲ ಯಾರು ನೀರು ಬರ್ನಿ ಅವು ಏರ್ಲ ತರೆದಿರ್ಗದು ಬೂರ್ನ ತುಂಡ ಹೆಂಗ್ ರಪ್ಪ ನೀರು ಮಾಡು ಜನ ಹೆಂಗ್ ತರೆದಿರ್ಗದು ಅವಳು ನೀರು ಇಚ್ಚಿ ನನ್ನ ಆಕ್ಸಿ ಅದೇ ಖಾಲಿ ಮಡೆ ನೀರದೇ ಲಕ್ಕಂಡವು ನಾವು ಅಷ್ಟೇ ನಿನ್ನೆ ಹಾ ನಿನ್ನೆ దండది పోతే నేను మెంబర్ లక్కేనాయి మనొందులే ఏడవన్ మిని നക്കനായി വഞ്ഞത്ത് മാറേ മക. നക്കനായി വഞ്ഞത്ത് നിന്നായേ നിന്നായൻ വഞ്ഞി ನೆತ್ತಿಂದಾಯಿ నెత్తిందే ఇంక లక్కేనాయి ఏంటి ನಿಕ್ಕನಾಯಿ ಬಂಡ್ರನ್ ಜಾಸ್ತಿ ಇರ್ತಾರದ ಆ ದಾದ ವಿಷಯ ಗೊತ್ತುನಾ ನಿಕ್ಕೆ ಇಲ್ಲದ ಜಂತ ಗುರ್ತೊಂಡೆ ಜಗತ್ತು ರಿಕ್ಷಾ ಡ್ರೈವರ್ ಶೇಖರನ್ನೇ ಅನ್ನ ഞാൻ മുഞ്ഞിയെ ಐ ಕಾಣಿ ತೀರ್ಕೊಂಡ ಜನ ಅನ್ನ ನಿಕ್ಕ ಗುರ್ತೈಜ ಈ ಜಂತ ಗುರ್ತೈಜ ಎತ್ತಿನ ಮುತ್ತುಂಡು ಮಾರೇವು ಈ ಜನ ನೈತಿನ ಹೌದೇ ಈ ಜನ ಬನ್ನಿ ನೀ ಓಡಿದ್ದು ನೋಡ್ನ ಮೇರ್ನ ಮುಸುಂಡು ಮುಳಿದ್ದು ನಂಗಲ್ ಪೂರ ನಾಯಿದಿವೆ ಗೊತ್ತಿಯಾನೋ ಭಯಂಕರ ಗೊತ್ತಿಯಾನು ಈ ಜನ ಮುಸುಂಡು ಎನ್ನ ಮುಸುಂಡು ಮೊರ್ಲಿಂಜ ಎಂಜಿನ ಸೈತಿನ ಮೋನ್ ಎಡ್ಲ ಕಾಂಪಿಟೇಷನ್ ಹೌದಾ ಎಲ್ಲ ತಿನ್ನೆ ವಿಷಯದ ಬಂದ ಈ ಜನ ತಿತ್ತೆ ಬರ್ಪುಣದ ಬೊಕ್ಕ ಪುನಃ ಒಂಜಿ 4 ಬಪ್ಪಂಗಾಯ್ತ ಮರ ಕರ್ತಕನಗೆ ಬಪ್ಪಂಗಾಯ್ತ ಅರ್ನ ಜೋಕ್ಲೆಗ್ ಕೊಳ್ಳಲ್ ಮಲ್ಪೆರ ಬಿಡು ಕೃಷ್ಣ ವಿಶ್ವ ಸ್ಪರ್ಧೆ ಅಂಡ ಅಂತ ಬಪ್ಪಂಗಾಯ್ತ ಮರಡ್ ಬತ್ತಾವನ ಕುಕ್ಕದ ಮರಟ್ಲಿ ಕುಕ್ಕದ ಮರ ಹೆಂಗ ಕುಕ್ಕದ ಮರ ಕುಕ್ಕುನ ಮನ ನಾನು ಕುಕ್ಕುನ ಮನ ನೇನಿನ ನಮ ಕುಕ್ಕುನ ಮನ ಕಟ್ಮುಂಜ ನಮ ಗನ್ನನ ಮನ ಗಂಟದ ಮರ ಬೊಚ್ಚಿ ಮಾರೆ ಹೆಂಗಿತ್ತೇನೆ ಅರ್ಧ ರಜೆ ಆತಂಡಿ ಗಂಟದ ಮರ ಬೊತ್ತುಜು ಏನು ಮನೆ ನಾನು ಗೋಪಾಲಿ ಗಂಟನ ಮನ ನನ್ನ ಮನ ಗನ್ನನ ಮನ ನನ್ನ ಗನ್ನಯ ಗನ್ನ
ಗಂಧದ ಮರ ಗಂಧದ ಮರ ಬಿಟ್ಟು ಚಾನಿಯವರ ಜಾಮೀನ್ ಯಾನೆ ಬಿಡು ಪೈನ ದೈತ ಕುಕ್ಕುದ ಮರ ಗಂಧದ ಮರಟ್ ಗೊತ್ತಾರ ಮೆಂಬರ್ ಅದೇನು ನನಗೆ ಒಂದು ಮನೋ ಅಲ್ಲ ಹೂ ಅಲ್ಕೊಂಡು ಅವೇ ಮನ ರಪ್ಪ ಹೋಗಿ ಇಲ್ಲ ಮನೆ ಅಚ್ಚ ಒಟ್ಟಾರೆ ಗಂಟನೆ ಹಾಕುಣ ಒಟ್ಟಾರೆ ಗಂಟನೆ ಹಾಕುನಿ ಒಟ್ಟಾರೆ ಗಂಟನೆ ಹಾಕುನಿ ಮನ ಏನೋನು ಮನ ಏನೋನು ಮರ ಮಗನವ ಮಗಟ್ಟಾಗ ಏನು ನೋಡಿಗೆ ಮಗ್ಯ ಮನೆ ಮನ ಮನೆ ಮನ 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 ಏನೋನು ಅಮರಂತ ಮುದೆಲ್ಲ ಆಡುನು ಕಾಸದ ಪೆಟ್ಟಿಗೆ ಊರದ ಬಿಲಿಸುಳು ನಲಿಸುಳ ಕೊಲ್ಲುತ್ತಯನ ಆಪೇದ ಕನ್ನಡ ಊರದ ಪೊಣ್ಣುಲು ತೆಲುಗುನ ಬಲ್ಲುತ್ತಯನ ಕಾಸದ ಪೆಟ್ಟಿಗೆ ಊರದ ಬಿಲಿಕುಲು ನಲಿಪುನ ಪೊಲ್ಲುತ್ತಯನ ಆಸೆದ ಕನ್ನಡ ಊರದ ಪೊಣ್ಣುಲು ತೆಲುಗುನ ಮರ್ಲುತ್ತಯನ ಅರೆ ಹೋ ದಯ ಮದಿವಾಲ ಬಲ ನಲಿಪುಲಯ ಮಗವಾಲ ಮನವಾರಿ ಗಾಲಿಯ ನಮ್ಮನಿದಿ ಕಾಸದ ಪೆಟ್ಟಿಗೆ ಊರದ ಬಿಲಿಕುಲು ನಲಿಪುನ ಬಲ್ಲುತ್ತಯನ ಆಪೇದ ಕನ್ನಡ ಊರದ ಪೊಣ್ಣುಲು ತೆಲುಗುನ ಬಲ್ಲುತ್ತಯನ ಸಂತಸದ ಈ ಶುಭಗಳಿಗೆ ನಂಟಾದ ಕೊರಿಯರಿಗೆ ಉಲ್ಲಾಸದ ಈ ಮೆರವಣಿಗೆ ಊರೊರ್ಮೆ ಕೊನದರಿಗೆ ನಮ್ಮ ಊರ ಬಂಗಾರ ಹಾಡು ಈ ಭೂಮಿಡು ಬಂಗಾರ ಬುಲೆಂಡು ನನ್ನಲಾಗ ಪಾಡುದು ನಲಿಕುನ ಸಮಯ ಹಾಸ್ಯದ ಪೆಟ್ಟಿಗೆ ಊರದ ಬಿಳಿಕುನ ನಲಿಕುನ ಬರ್ಲಿಕೆಯನ ಆಪೇದ ಕನ್ನಡ ಊರದ ಪೊಣ್ಣಲ ತೆಲುಗುನ ಬರ್ಲಿಕೆಯನ ವಾದುಲಿನ ಸ್ವರಜೆಂಕಾತಗೆ ನಮ್ಮೂರ ಮುಳ್ಳಿಗೆ ಮತ್ತಲೆದ ಸ್ವರ ಚಂಬಲೆದ ಚೆಂಡೆದ ಓಲಂಗಗೆ ನಮ್ಮ ಪೂರ್ವಂಗಾಣ ಬದುಕು ಭೇದ ಭಾವ ದೂರಾಂಡು ನಮಕು ನಮ್ಮ ದಾರಿ ಗೋಲಿಯಲ ಮನೆದ ಹಾಸ್ಯದ ಪೆಟ್ಟಿಗೆ ಊರದ ಪೊಣ್ಣು ನಲಿಪುನ ಬಲ್ಲುತ್ತಯನ ಆಪೇದ ಕನ್ನಡ ಊರದ ಪೊಣ್ಣುಲು ತೆಲುಗುನ ಬಲ್ಲುತ್ತಯನ ಕಾಸದ ಪೆಟ್ಟಿಗೆ ಊರದ ಬಿಲಿಕುಲು ನಲಿಪುನ ಪೊಲ್ಲುತ್ತಯನ ಆಸೆದ ಕನ್ನಡ ಊರದ ಪೊನ್ನಲು ತೆಲಿಪುನ ಮಲ್ಲುತ್ತಯನ ಎನ್ನ ಪ್ರೀತಿದ ಸಮಾಜ ಬಾಂಧವರೇ ನಮ್ಮ ವರ್ಷಂಪತಿ ಒಂದೊಂದು ಶಿಕ್ಷಣ ಮತ್ತು ಸಮಾಜ ಕಲ್ಯಾಣ ಕಾರ್ಯ ಮಲ್ತೊಂದುಲ್ಲ ಐತೊಟ್ಟಿಗೂ ನಮ್ಮ ವಿದ್ಯಾರ್ಥಿ ವೇತನ ಇಡೋ ಪೆನ್ಷನ್ ಇದ ಕೊರೊಂದುಲ್ಲ ನಮ್ಮ ಬಂಟ ಸಂಗಡ ಭಾರಿ ಮಲವಲ ಕಾರ್ಯಕ್ರಮ ಮಲ್ತೊಂದು ಪೋಡು ಆಂಡ ಒಂದೊಂದು ಭಾರಿ ಒಂಜಿ ಅರ್ಥಪೂರ್ಣ ಕಾರ್ಯಕ್ರಮ ನಮ್ಮ ಸಮಾಜದಗಳಿಗೆ ನಮ್ಮ ಆರ್ಥಿಕವಾದ ಪಿರಿಯತ್ತನೆಗಳಿಗೆ ನಿಕ್ ನಮ್ಮ ಆಯ್ನಾದ ನಮ್ಮ ಬಂಟ ಸಂಗಡು ಆಯ್ನಾದ ಸಹಾಯ ಮಲ್ತೊಂದುಲ್ಲ ನಲಲ ಮಲ್ತೊಂದುಲ್ಲ ಕೊರೊಂದುಲ್ಲ ದಾನಿಲು ಇತಸದು ನಮ್ಮ ಸಮಾಜಗಳಿಗೆ ಆರ್ಥಿಕವಾದ ಪಿರತ್ನೆಗಳಿಗೆ ವಿದ್ಯೆಡಗಳಿಗೆ ವಂಚನೆ ಆರೆ ಬಲ್ಲಿಂದು ಈ ಒಂಜಿ ಉದ್ದೇಶಡಿ ಈ ಕಾರ್ಯಕ್ರಮ ಶುರು ಮಲ್ದಿನಿ ನಲಲ ಏಪಲ ನಮ್ಮ ಸಮಾಜದಗಳಿಗೆ ವಿದ್ಯೆಡೆ ವಂಚನೆ ಆರೆ ಬಲ್ಲಿ ಪಡೆದು ನಮ್ಮ ದುಮ್ಮದ ದಾನಿರಗಳು ನೆಕ್ ಏತೆ ನಮ್ಮ ಮಲವಲ ದಾನಿರಗಳೆಲ್ಲರು ಐಕ್ ಅಗಲಿಗೆ ಯಾನು
ಮಾತೆರೆಗಳ ಸ್ವಾಗತ ಮಲ್ಪೆ. या ठिकाणी सामाजिक, शैक्षणिक, क्रीडा क्षेत्रात विविध काम करतात. शेतकरी कुटुंबात आलेले आमचे लोक या ठिकाणी भविष्य शोधण्यासाठी आले आणि त्यापुढे ते आमचे प्रमुख झाले. प्रमुख या ठिकाणी उद्योगी झाले. त्याचे ज्वलंत आणि प्रत्यक्ष उदाहरण म्हणजे सुधाकर हेगडे, सुधीर वासू शेट्टी आणि प्रकाश शेट्टी हे आमचे 3 उद्योगी याच्यातून शेतकरी कुटुंबातून आलेलेच लोक आहेत. त्याच्या व्यतिरिक्त आमच्या या समाजातील मुकुटमणींपैकी एक आमचे नगरसेवक, उपमहापौर, आमदार, खासदार आणि 2019 साली त्याची पुढची पायरी घेणारे आमचे अण्णा गोपाल शेट्टी यांचंही या ठिकाणी हे आमच्या समाजाचे एक मुकुटमणी आहेत. Under Bansanga Mumbai, we have various educational institutions in Powai and Kurla, which are providing students with modern infrastructural facilities and quality education. There are nearly 10,000 students being educated in the institutions. Bansanga has been successful in making a difference in the life of many. In the above institution, there are nearly 1,000 students who are supported by waiving of the fees as they are economically weak. Few years back, under the presidency of Mr. Sudhakar Hegde, Bansanga Mumbai started to support the needy children of Bans community by providing scholarship and for needy widows by providing widow pension through the Education and Social Welfare Committee under the chairmanship of Sri Aikala Harish Shetty. Here, I acknowledge the presence of Sri Sudhakar Hegde, who is also the guest of honor today. Here, I take this opportunity to also acknowledge Sri Prakash Shetty, who is generously donating every year for this noble cause and is the guest of honor today. We have organized today's function to distribute scholarship and widow pension worth of rupees 1.5 crore to 490 widows, 140 differently abled people who are benefited by the pension given to them in form of monthly checks for the full year for the welfare of the family. 3,082 students are being given the scholarship for their further studies. Under this scholarship and widows pension scheme, we cover the western region up to Danu and the central region up to Badlapur. ಬನ್ ಸಂಘದ ಅಧ್ಯಕ್ಷರು ಪ್ರಭಾಕರ್ ಎಲ್ ಶೆಟ್ರಿಗೆ ನಮ್ಮ ಕಮಿಟಿದ ಪರವಾದ ಶಿಕ್ಷಣ ಬೊಕ್ಕ ಸಮಾಜ ಕಲ್ಯಾಣ ಸಮಿತಿ ಪರವಾದ ವಿವೇಕ್ ಶೆಟ್ರೆ ಬೊಕ್ಕಾರನ ಬಳಗ ಪುಷ್ಪಗಚ್ಚ ಕುರಿತು ಗೌರವ ಮಲ್ತದೆ. ಇನ್ನಿತ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡು ಬಂದು ವಿನಂತಿ ಮಲ್ತೊಂದುಲ್ಲ.
बहुत ही कम समय में दूसरी बार किसी मुख्यमंत्री के किसी समाज के कार्यक्रम में आना, मैं मानता हूं कि उस समाज के गौरव को बढ़ाने जैसा है। और ये गौरव प्राप्त करने वाले हम सभी बंड समाज के लोग बहुत ही भाग्यवान, ऐसा मैं मानता हूं। मैं मुख्यमंत्री जी को बताना चाहूँगा कि हमारा ये बंड समाज है, इनके साथ में मैं 1998 में जब पहली बार मुंबई शहर का डेप्यूटी मेयर बना और इन्होंने मेरा सम्मान यहाँ पर किया, और उसके बाद में मैं लगातार इनके साथ में जुड़ा हुआ हूँ। 1998 के बाद में मेरा समाज इतना बड़ा है, मेरे समाज के लोग मुंबई शहर में इतना बड़ा बड़ा काम करते हैं, इसका मुझे एहसास होने लगा। और निश्चित एक समाज के बारे में जितना भी गर्व किसी व्यक्ति को होना चाहिए, उससे अधिक मुझे होता गया। उसका कारण यह है कि हम तो पॉलिटिकल फील्ड में काम करने वाले लोग कुछ भी करते तो उसकी अपेक्षा होती है, लेकिन हमारे ये समाज के बड़े बड़े उद्योगपति समाज के लिए पैसा तो देते हैं, लेकिन मैं मनमोहन शेट्टी जी से लेकर प्रभाकर शेट्टी जी तक जितने भी अध्यक्ष बने, उन सारे लोगों को समाज के साथ में जोड़ने के लिए परिश्रम करते हुए देखा। सारे वेल टू डू लोग हैं, 5 स्टार होटल 3 स्टार होटल चलाने वाले लोग हैं। मेरा जैसा एक सामान्य व्यक्ति एक छोटे परिवार से पैदा होकर सामाजिक क्षेत्र में काम करके मैं बहुत घूमता हूँ, तो उसके पीछे 10 कारण हैं। लेकिन ये बड़े बड़े लोग इतना, मैं सुधाकर अन्ना हेगड़े जी को देखा तो वो अध्यक्ष जब थे तो नवी मुंबई जाते थे, कहाँ जाते थे, ठाणा तक जाकर ऐसे सारे समाज के लोगों को जोड़कर कुल 9 यूनिट मुंबई और MMR रीजन में इन्होंने खड़ा किया, और सारे के सारे 9 यूनिट बहुत ही अच्छा तरह से काम करते हैं। जो अभी यहाँ पर बताया गया कि पूरे साल भर में 1.5 करोड़ रुपए का स्कॉलरशिप जनरल यूनिट के माध्यम से दिया जाता है, और उसी तरह से 9 के 9 यूनिट अपने अपने जगह पर काम करते हुए समाज को बहुत बड़े पैमाने पर लाभ देने का काम करते हैं। उसमें से मैं अपने आप को भाग्यवान इसलिए मानता हूँ कि हमारा जो जोन है उसमें डॉक्टर PV शेट्टी मुंबई क्रिकेट एसोसिएशन से जुड़े हुए वो है, उनके भाई है, उनका पूरा परिवार समाज के काम में लगा हुआ है और बहुत बड़े पैमाने पे काम करते हैं। मैं परसों ही जब आप आए थे और आप जाने के बाद में मुंबई क्रिकेट एसोसिएशन में हम लोग गए, तो वहाँ पर एक दहीसर की बहन आई, उसके बच्चे ने 92% मार्क पाया। उसको CA बनना है, तो पैसा नहीं है उसके पास, तो मैंने PV शेट्टी जी को कहा कि हम लोग तो 1.5 करोड़ रुपया देते हैं, तो इसको आप मदद करिए। तो दूसरा कोई व्यक्ति होता तो कहता था कि आप चिट्ठी दे दो, मैं उनको फॉरवर्ड कर दूंगा, वहाँ से पैसा दिला दूंगा। तो उन्होंने कहा कि नहीं, इनको हम वहाँ नहीं भेजेंगे, मैं स्वयं अपने आप से इनको मदद करूँगा CA का परीक्षा मतलब एजुकेशन प्राप्त करने के लिए, और वो उनको स्वयं मदद करने वाले हैं। ऐसे बहुत सारे PV शेट्टी जैसे लोग हर जोन में अपने अपने माध्यम से भी एजुकेशन के फील्ड में काम करते हैं। हमारा पवई का जो स्कूल है उसमें से हज़ारों बच्चे पढ़ते हैं। शेट्टी समाज और बंड संघा के तो 20% भी बच्चे वहाँ पर नहीं होंगे, 80% अदर कास्ट एंड कम्युनिटी पीपल आर बीइंग एजुकेटेड देयर। इतना बड़ा काम करते हैं। मैं मानता हूँ मुख्यमंत्री जी, मुंबई में एकमात्र महिला विभाग होगा, महिला हॉस्टल होगा, जिसका ऑक्यूपेशन सर्टिफिकेट के साथ में हमारी बहनें इतनी अच्छी तरह से चलाती है। हमारे यहाँ पर स्किल डेवलपमेंट का सेंटर चलता है, जूनियर कॉलेज है, बाकी सारी व्यवस्थाएं है। एक इनकी वेदना ये है कि गत साल में इन्होंने लॉ के लिए अप्लाई किया था, यूनिवर्सिटी का परमिशन मिलने के बाद में भी गए साल भी उसका परमिशन मिला नहीं, इस साल में अभी तक भी मिला नहीं है। मैं मानता हूं कि उसमें कोई शेट्टी समाज के लोग तो वकीली करने वाले नहीं है, और हमारे मुख्यमंत्री तो एडवोकेट होने की वजह से वो जानते हैं कि इसकी ग्रेविटी कितनी है और मुंबई शहर को कितनी आवश्यकता है। तो लॉ कॉलेज रेडी है, गवर्नमेंट का कोई मदद नहीं चाहिए। और सबसे बड़ी बंड संघा की विशेषता ये कि जितने भी ज़मीन भी सब इन्होंने परचेस करके बनाई है। सारा इंस्टीट्यूशन जो खड़ा किया है, इसमें सरकार का मुझे लगता है ना कि 1 भी इंच ज़मीन मांगा होगा। सरकार के पास कभी भी किसी भी चीज़ की डिमांड करने के लिए, मांगने के लिए, हेल्प लेने के लिए कभी भी ये समाज गया नहीं। अपने पैसे से सारा करते गए और आने वाले दिनों में और बहुत सारा करना भी है। मैं मानता हूं कि मुंबई शहर में सबसे बड़ा सोशल वर्कर अगर कोई होगा तो होटल इंडस्ट्री वाले। सुबह चाय पिलाने से लेकर रात को भोजन तक करवा कर किसी व्यक्ति को अपने घर में जाने की व्यवस्था अगर कोई करते होंगे तो ये अपना समाज है। तो एक बहुत ही बड़ा नेटवर्क, बहुत ही बड़ा काम मुंबई शहर में हो रहा है। मैं सरकार के माध्यम से कोई डिमांड करने वाला नहीं हूँ, क्योंकि मैं भी उसका एक पार्ट हूँ और मैं एडमिनिस्ट्रेटिव साइड में बहुत परफेक्ट हूँ, इसलिए मैं
ವೇದಿಕೆಯಲ್ಲಿ ವೇದಿಕೆ ಉಪ್ಪುನ ಮಾತ ಸಮಾಜ ಬಾಂಧವ್ಯರ ಸಮಾಜ ಗಣ್ಯರೇ ನಮ್ಮ ಇನಿ ಒಂದು ಎಡ್ಡ ಕೆಲಸಕ್ಕೂ ಕೈಪಾಡ್ದ ಮಾತೆರಲ್ಲ ಸೇರ್ದು ಮೂಲು ಎದುರು ಕುಲ್ದಿನಗಳು ಮಾತ ಡೊನೇಷನ್ ಮಲ್ತದ್ದು ಮಾತ ಸಹಾಯ ಮಲ್ತದ್ದು ಆರ್ಥಿಕವಾದ ಹಿಂದುಳಿದಿನಾಗಲೇ ಮಾತೆರಲ್ಲ ಇನ್ನು ಲೆತ್ತದ ಒಂದು ಎಲ್ಲ ಸ್ಕಾಲರ್ಶಿಪ್ ಕೊರೊಂದುಲ್ಲೇರು ಬಹುಶಃ ಒಂದು ಸೈಕಲ್ ಈ ಸಮಾಜ ಎಂಕಲೆಗೆ ಸಹಾಯ ಮಲ್ತಂಡು ಅವನು ಎಂಕುಲು ಪಿರ ನಿಗಲೆಗೆ ಸಹಾಯ ಮಲ್ತೊಂದುಲ್ಲ ನಿಗುಲು ನನ್ನ ದುಂಬುದಗಲೆಗೆ ಸಹಾಯ ಮಲ್ಪಲೆ पंडित एन रड पादेर मुगिप हमारे जो एजुकेशनल इंस्टीट्यूशंस है उनके प्रिंसिपल्स है, वाइस प्रिंसिपल्स है, हेड्स ऑफ द इंस्टीट्यूशन है, उनकी लगातार कोशिश होती है कि उनके विद्यार्थी 100% पास हो और उनको 100% उनके इंस्टीट्यूशन को गौरव मिले। और लेडीज़ एंड जेंटलमैन, यही है कि इस वक्त हम लोग ऑनर करना चाहते हैं all the various self-educational institution which comes under the aegis of One Sangha Mumbai, and we would like to honor the contribution, the selfless contribution of the principals, vice principals and the headmasters of the school. Before I begin with the felicitation, I would just like to give a brief achievement of various institutions. I begin with One Sangha's SM Shetty Educational Institution. The One Sangha's SM Shetty Education Institution's SSC board has secured 100% result for the last 15 years. It has been declared as a best school in the zonal level for last 6 years. International school has been ranked as top 20 in Mumbai, and it is among the top 5 in zone 3 and 33 among the international schools across India. Since inception, the junior college is securing results ranging from 99% to 100%. This year, in the commerce stream, they have achieved 100% passing results. And in the science stream, they have achieved 99.5. The degree college, it's just 9 years old. They have been awarded Grade A by NAC. It's a National Assessment and Accreditation Council, and it has been awarded Grade A in the first cycle of its assessment. The college has also been recently awarded with the Academic Excellence for its contribution in academics by the Indus Foundation. Our Kannada Night High School is also not left behind. They have secured 100% in the as a percentage in this year. Our One Sangha's Aarti Shashikiran Shetty's Junior College has also secured 100% in the science stream. Principal One Sangha's SM Shetty College, Pavai, to kindly come to the dais and receive felicitation. May I also request the chairman and the office bearers of the Pavai Education Committee to please join us on the dais. ಮೂಜರ ಸಾವಿರ ಜೋಕ್ಲೆಗೆ ನಮ್ಮ ಈ ಒಂದು ಸ್ಕಾಲರ್ಶಿಪ್ ಕೊರಪ ವರ್ಂಬ ರೀಜನ್ ಅಂಚನೆ ಮುಲೋನ್ ತಾನ ಪರಿಸರದ ಮಾತ ಬಂಟ ವಿದ್ಯಾರ್ಥಿಗಳಿಗೆ ಈ ಒಂದು ಗೌರವಪೂರ್ವಕ ವಿದ್ಯಾರ್ಥಿ ವೇತನ ಸಂದುಲು ಸಾಂಕೇತಿಕವಾದ 10 ಜನ ಜೋಕ್ಲೆಗೆ ಈ ಒಂದು ಡಿಸ್ಟ್ರಿಬ್ಯೂಷನ್ ನಮ್ಮ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿನ ಕೈದೆ ನಮ್ಮ ಮಲ್ತೊಂದುಲ್ಲ. हे आमच्या Chief Minister of Maharashtra, a person who ever smiles, ever smiling face, with humility personified. In a personal front, he is an exemplary example of a doting husband, an encouraging husband, and a very loving father. This personality
is none other than we are all proud that we have such a personality amongst us. May I request and invite the chief guest for today's function, Honorable Chief Guest of Chief Minister of Maharashtra, Shri Devendra Fadnavis ji. Sir. मंच पर उपस्थित हमारे जनप्रिय सांसद भाई गोपाल शेट्टी जी, भाई नलिन कुमार कटिल जी, साथ ही में उपस्थित हमारे बंट संघ के तमाम पदाधिकारी श्री सुधाकर हेगड़े जी, सुधीर शेट्टी जी, प्रकाश शेट्टी जी, प्रभाकर शेट्टी जी, श्री पद्मनाभ जी, श्री उथर शेट्टी जी, सभी यहाँ पर उपस्थित बंट संघ के पदाधिकारी और सभी बहनों और भाइयों, मुझे बड़ी खुशी है कि आज इस कार्यक्रम में आप सभी के बीच मैं उपस्थित हूँ और हमारा जो बंट संघ है, हमारा शेट्टी समाज है, इसकी ओर जब मैं देखता हूँ तो मैं ये महसूस करता हूँ कि अपनी मेहनत से और हिम्मत से किस प्रकार से कोई प्रगति कर सकता है, अगर ये देखना है तो हमारे समाज की ओर निश्चित रूप से हम देख सकते हैं। कई दशकों पहले आप सभी लोग मुंबई में आए और आज मैं ऐसा मानता हूं कि भले ही आप दक्षिण भारत से, कर्नाटक से मुंबई में आए होंगे, लेकिन आज जिस प्रकार से मुंबई और महाराष्ट्र की संस्कृति को आपने अपनाया है, और केवल अपनाया नहीं तो जिस प्रकार से उसको समृद्ध किया है, आज मैं नहीं मानता कि महाराष्ट्र में रहने वाला मराठी या हमारे मुंबई में रहने वाला कोई भी शेट्टी समाज का व्यक्ति, इसमें कोई भी अंतर मुझे दिखाई नहीं देता। इतने अच्छी तरीके से इस संस्कृति को आपने अपनाया है। और कई बार तो हमारे गोपाल भाई जब मराठी में भाषण देते हैं तो जो इनको पहचानता नहीं उसको बताना पड़ता है कि ये शेट्टी है। और जिस समय सब लोग यहाँ पर आए तो होटल इंडस्ट्री बड़े पैमाने पर सब लोगों ने उसमें एंगेजमेंट की, और ये बात भी सही है कि मुंबई के लोगों का पेट भरने का काम अगर किसी ने किया तो हमारे शेट्टी समाज ने वो काम किया। और आज भी जिस प्रकार के भी होटल की आपको आवश्यकता होगी, गरीबों के लिए हो, मध्यम वर्गीयों के लिए हो, अमीरों के लिए हो, सुपर रिच के लिए हो, सारे प्रकार की सुविधाएं देने का काम आज अपने समाज के माध्यम से होता है। और इसलिए ये जिस प्रकार की प्रगति समाज ने की, मैं ऐसा मानता हूँ कि जब तक हिम्मत नहीं होती और जब तक मेहनत नहीं होती, इस प्रकार की प्रगति साध्य नहीं हो सकती। और ये सारी चीज़ें करते समय जो मूल संस्कृति है, जो मूल संस्कार है, इनको भी जीवित रखने का कार्य आपने किया। मैं ऐसा मानता हूँ कि ये हमारे देश की सबसे बड़ी धरोहर अगर कोई होगी तो हम लोगों की भाषाएं अलग है, हम लोगों के संस्कार अलग है, संस्कृतियाँ अलग है, त्योहार अलग है, लेकिन फिर भी इनको जोड़ने वाला एक धागा है, और वो धागा हमको एक माला में पिरोता है।
और इसलिए अलग अलग राज्यों में रहने के बावजूद जो हमारे मूल संस्कार है उनको हम भूलते नहीं हैं, लेकिन जिस राज्य में जाते हैं उस राज्य के संस्कारों को भी हम उसी प्रकार से अपनाते हैं। और इसीलिए भारत दुनिया में अपनी अलग पहचान रखने वाला देश है और हम सारे अलग अलग भाषा बोलने वाले, अलग अलग संस्कार, अलग अलग संस्कृतियों में बसने वाले सारे लोग एक माला में पिरोए हुए मोती की तरह हम लोग एक बड़ा ही मजबूत ऐसा राष्ट्र हम लोगों ने तैयार किया है। और मैं ऐसा मानता हूँ कि शायद इसीलिए आज केवल देश ही नहीं तो दुनिया को ये लगता है कि 21वीं शताब्दी में कोई देश अगर प्रगति करेगा, 21वीं शताब्दी में अगर कोई देश दुनिया का महानतम देश बनेगा तो देश केवल भारत होगा, हमारा देश होगा। ಕೆಲಸ ಸುಮಾರು ಉಳ್ಳೇರು ನಮ್ಮ ಮೂಲ ಡಾಕ್ಟ್ರು ಉಳ್ಳೇರು ಕೆಲಸ ಮಲ್ಪರ ಮಾತೆರೆಗ್ಲ ಉಮೇದು ಉಂಡು ಮಾತ್ರ ಆಕಲಿಗೆ ಒಂಜಿ 11 ದುಮ್ಮು ಪೋರ ಏರ್ಲ ತಯಾರಿಜ್ಜೇರು ಪೂರೈತ 1.5 ವರ್ಷ 2 ವರ್ಷದನೇ ಪೂರ ಟೆನ್ಷನ್ ಉಳ್ಳೇರು ಏನ 1.5 ವರ್ಷ ಆಂಡು 2 ವರ್ಷ ಆಂಡು 3 ವರ್ಷ ಉಂಡು ಏನ್ ಪನ್ಪಿ ನಾವು ಇನ್ನು ಗೆತ್ತೇ ಪಾಡಲಿ ಖಾಲಿ ಟ್ರಸ್ಟಿನಗಲಿಗೆ ಪೂರ ಮ್ಯಾನೇಜ್ಮೆಂಟ್ ಕೊರಲಿ ಅಂತ ಬಂದು ನಾನು ವರ್ಷ ಒಂದು ಇಲೆಕ್ಷನ್ಲ ಬೊಡ್ಚಿ ಅವಲೋ ಬೊಡ್ಚಿ ಒಂಜಿ 10 ಟ್ರಸ್ಟಿನಗಲಿ ಎಡ್ಡೆದಿದ್ದು 5 ವರ್ಷ ಹಾಕುಲೆ ಮಲ್ಪೋಡು ಎನ್ನ ಸಜೆಷನ್ ನಿಗಲಿ ಮಾತು ತೆರೆದಿನ ಪ್ರಕಾರ ಇಡೀ ಜಗತ್ತಿಡೀ ಬಾಂಬೆ ಬಂಡ್ ಸಂಘದ ಒಂಜಿ ಪುದರ್ ಉಂಟು ಅವು ದೇಗ ಆ ಪುದರ್ ಬೇದಿನ ಪಂಡ ಬಾಂಬೆ ಬಂಡ್ ಸಂಘ ಮಲ್ಪನಾಥ್ ಸೋಷಲ್ ವರ್ಕ್ ಎಜುಕೇಷನ್ ಮೆಡಿಕಲ್ ವಿಡೋ ಪೆನ್ಷನ್ ಒಂದು ಮತ್ತು ವಾಕ್ ಸಂಸ್ಥೆಲ್ಲ ಮಲ್ಪುಜಿ ಅವಲ ಸ್ವಾರ್ಥ ದಿವಂದೆ ಮಲ್ಪುಂಡು ಇನಿ ಸ್ಟೂರು ಮಲ್ಪನಾಗ 3,000-4,000 ಜನ ಮೂಲ ಬರ್ತದ್ದೇರು ಬಿಲೋ ಪವರ್ಟಿ ಲೈನ್ ಏರುಲೇರು ಬಂದು ಸರ್ವೆ ಮಲ್ಪನಾಗ ಐಟು ನಮ್ಮ ಹರೀಶ್ ಶೆಟ್ಟರು ವಿಶ್ವನಾಥ್ ಶೆಟ್ಟರ್ನಾಗೆಲ್ಲ ಭಾರಿ ಐಟು ಯೋಗದಾನ ಉಂಟು ನಮ್ಮ ಪರಿಸ್ಥಿತಿ ಭಾರಿ ಹಾಲು ಉಂಟು ಎಡಕ್ಕೊಂದಿನ ಶುರು ಮಲ್ಪಡೊಂದು ಭಾರಿ ಮನಸ್ಸಾಂಡು ಶುರು ಆಂಡು ಇನಿ ಆನ್ ಶುಭಾಶಯ ಕೊರಪೆ ಏನಡು ಬೊಕ್ಕಾತಿನ ಪ್ರೆಸಿಡೆಂಟ್ ನಾವು ಪೂರೈಕೆ ಫುಲ್ ಪ್ರೋತ್ಸಾಹ ಕೊಡ್ದು ಫುಲ್ ಸಪೋರ್ಟ್ ಕೊಡ್ದು ఆయన ಭಾರಿ ದುಮ್ಕೊನುತ್ತೇರು 10 ಲಕ್ಷ ಶುರುವಾತಿನ ಇದು 2 ಕೋಟಿ 2.5 ಕೋಟಿ ಮಟ್ಟ పోతుంది అగల పుణ్యుడు ఎంకులు అన్న టైం పడడం జాత ఇన్కమ్ ముత్తుజి ఐదు బొక్క 10% పుణ్యుడు జర్మనీ కుదంతులు muri SM సెట్టి స్కూల్ದ ನಮ್ಮಡ ಎಡ್ಡ ಸಂಪಾದನೆಲ್ಲ ಬರ್ತನು ಯಾನ್ ಏಪಲ ಪನ್ಪಿನ ಉಂಡು ನಮ್ಮ ಪ್ರೋಗ್ರೆಸ್ ಮಲ್ಪುಗ ಹೈರ್ ಎಜುಕೇಷನ್ ಬೋರ್ಡು ಸ್ಕೂಲ್ ಬೋರ್ಡು ಕಾಲೇಜ್ ಬೋರ್ಡು ಮಹಿಳಾ ವಿಭಾಗದಲ್ಲಿ ಎಡ್ಡ ಕೆಲಸ ಮಲ್ತೊಂದುಂಡು ಐತೊಟ್ಟಿಗೂ ನಮ್ಮ ಪಿರಬೂರ್ದಿನ ಪಾಪದಗಳಿಗೆ ಸಹಾಯ ಮಲ್ತೊಂದು ಪೋಪಿನ ಅಗತ್ಯ ಅವಿನ ಎಲ್ಲಂದು ಬಂದು ದಿನದಂಡು ಎಲ್ಲ ಒರಿಯುಜಿ ಅವು ಇನಿ ಮಲ್ಪುಣ ಇನ್ನಿಯೇ ಮಲ್ಪುಡವು ಸಭಾ ಕಾರ್ಯಕ್ರಮದ ಕಡೆಯ ಭಾಗಕ್ಕೂ ನಮ್ಮ ಬೈದ ಧನ್ಯವಾದ ಸಮರ್ಪಣೆ ಸಂಘದ ಗೌರವ ಪ್ರಧಾನ ಕಾರ್ಯದರ್ಶಿ ಉಳ್ತೂರು ಮೋಹನ್ ದಾಸ್ ಶೆಟ್ಟಿ ಮೇರೆಡ್. Good evening everybody. Honorable Chief Minister of Maharashtra Sri Devendra Fadnavis sir, respected Sri Gopal Shetty, Sri Nalin Kumar Katel, Sri Sudhir Shetty, Sri Sudhakar Hegde, Sri K. Prakash Shetty, our most valued invited guests, ladies and gentlemen. It is my privilege to propose the vote of thanks on this occasion. On behalf of Band Sangha Mumbai, heartily thank you for our President Prabhakar Shetty preside over the function. On behalf of Band Sangha Mumbai, Education and Social Welfare Committee, extend very warm vote of thanks for our Chief Minister Sri Devendra Fadnavis ji, Honorable Chief Minister of Maharashtra. Sir, we are really honored by your presence and grateful to you for sparing your valuable time with us. Once again, thank you, sir. We also thank you two of our leaders from community, one of from our Karma Bhumi and one of from our Janma Bhumi, Sri Gopal Shetty and Sri Nalin Kumar Katel respectively, both honorable members of parliament who respond to our request and grace the occasion in spite of our busy schedule. We also would like to thank you Sri Sudhir V. Shetty,
Chairman Charishma Builders, sponsor of this mega education and social welfare program in memory of his beloved father late Vasuke Shetty. Your help invaluable to us and would have been impossible for us to manage the good deeds of Band Sangha without the timely help from the philanthropists like you. We also thank you of our donors in the dais, Sri Sudhakar Hegde and Prakash Shetty, for their wholehearted support for the noble cause. We especially thank Sri K. Prakash Shetty, Chairman of MRG Group, of his continued support for the last several years and look forward to this continued support to the Band Sangha in the days to come. Our special thanks to Education and Welfare Social Committee, ably headed by Sri N. Vivek Shetty and his entire team, for the shouldering the responsibility of organizing this mega event in a benefiting manner. We also thank all the office bearers, managing council members, past president, trustee, Mahila Vibhag, youth wing, all our associates, all the chairmen, all the members of regional bodies, donors, press, media, and all the people who have cooperated to make this function grand success. Thank you, one and all. ರಂಗೋಡು ರಾಜೆ ರಂಗೋಡು ರಾಜೆ ಯಾರು ಲಂಗೋಡತ್ತು ಕಚ್ಚೇಡು ಇಂಥ ಒಳ್ಳೊಂಜಿಲ್ಲ ಹಂಗ ಇತ್ತಿಂಡು ಕಾಡಂಡು ಸರಿ ಉಂಡು ರಂಗೋಡು ರಾಜೆ ಬನ್ನಿ ರಾಜ ಗಾಂಭೀರ್ಯ ಅಂಚಿಂಚಿಪೋ ರಾಜ ಗಾಂಭೀರ್ಯ ಅಂಚಿಂಚಿಪೋ ಇಲ್ಲದ ಕಕ್ಕುಸು ಪೋಯ್ಲೆಕ ಪೋಯ್ ಮಾರಿ ರಾಜ ಗಾಂಭೀರ್ಯ ಅಂಚಿಂಚಿಪೋಯ ಎಂಚ ಬುಡೋಡ ದಮ್ಮು ದಮ್ಮು ಬುಡೋಡ ದಮ್ಮಡ ಬುಡು ಮಾರಿ ಉಪ್ಪುನೆ ಅಂತ ಜನ ತೆಲಿಪು ತೆಲಿಪು ತೆಲಿಪಿಯ ಕುಚ್ಚೆ ತೆಲಿಗೆ ತೆಲ್ತೆ ಮಾರಿ ಇಪ್ಪಾಡು ಮುಳ್ಳ ಅವಳು ಮೆತ್ತನೆ ಉಂಟು ತೆಲಿಪೆರೆ ಬನ್ನಿ ಗುಳ್ಳರೆ ಬನ್ನಿ ತೆಲಿಪು ತೆಲಿಪು ಅಟ್ಟಹಾಸ ಅಟ್ಟಹಾಸ అట్టోగాసుంది అట్టగాసం అంటే జోరు తెలిపారు ఇంకా నిన్న లేక ఈ తెలిపారు జోరు ಯಾವ ಹೆಂಗ್ ಪಡ ನನ್ನ ಕಾಲಿ ಗೋಲಿ ಬಜೆಯಿಂದ ತಿಳಿಪೆ ಮಾರಿ ಸೂಪರ್ 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 ಪರಿಚಯ 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 ಅವೇ ಗೋಲಿ ಬಜೆ ತೊಟ್ಟಿಗೆ ಚಾ ಪರಿಯ ಈ ಪರಿಚಯ ಚಾಯ ಪರ ಬನ್ನಿ ಪರಿಚಯ ಬನ್ ನಿನ್ನ ಪರಿಚಯ ಬನ್ ಎನ್ನ ಪರಿಚಯ ಜನ ಮುಖಲ್ಲಿ ಎತ್ತವ ತಿಂದೆ ಯಾನು ಶ್ರೀ 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 ಕೃಷ್ಣ ದಿಕ್ಕುಂಡ ಮಹಾರಾಜೆ ಯಾನು ಶ್ರೀ 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 ದಂಟದ ಪೂರ್ಣ ಮಹಾರಾಜ ಯಾನು ಶ್ರೀ 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 ಕೃಷ್ಣ ದಿಕ್ಕುಂಡ ಮಹಾರಾಜೆ ಯಾನು ಶ್ರೀ ಶ್ರೀ ಆತ ಬಂಗದ ನಿನ್ನ ಸಾವುಗಾರಿ ಯಾನು ಸಂಜೀವ ಮಹಾರಾಜ ಪುದರ್ ಬಂಡ್ರೆ ಮಾರ ದೀಪಕ್ ಮಹಾರಾಜೆ ನಷ್ಟೆಲ್ಲ ಗೊತ್ತಿದ್ದ ಎಂಕ ಆದಿ ರಾಜ್ಯದ ಕಪ್ಪ ಬರ್ಪುಂಡು ಎನ್ಮ ಆನೆಂಡು ಒಂಜಿ ಮಾಲ್ನ ಮೊಬೈಲ್ ಶೋರೂಮ್ ಎಂಕ ಆದಿ ರಾಜ್ಯ ರಪ್ಪ ಬರ್ಪುಂಡು ಎಂಡ ಎನ್ಮನೆಂಡು ಎನ್ನ ಮೊಬೈಲ್ ತೋರುಂಡು ಆದಿ ರಾಜ್ಯದ ಕಪ್ಪ ಬರ್ಪುಂಡು ಎನ್ಮ ಆನೆಂಡು ಒಂಜಿ ಮಲ್ಲ ಮೊಬೈಲ್ ಶೋರೂಮ್ ಉಂಡು ಎಂಕ ಆದಿ ರಾಜ್ಯ ರಪ್ಪ ಬರ್ಪುಂಡು ಎಂಡ ಎನ್ಮನೆಂಡು ಎನ್ನ ಮೊಬೈಲ್ ತೋರುಂಡು ಆದಿ ರಾಜ್ಯದ ಕಪ್ಪ ಬರ್ಪುಂಡು ಎನ್ಮ ಆನೆಂಡು ಒಂಜಿ ಮಲ್ಲ ಮೊಬೈಲ್ ಶೋರೂಮ್ ಉಂಡು ಎಂಕ ಆಯ ಪಂಡಿನ ಪೂರ ಉಂಡು ಏರೌಲು ಏರೌಲು ಕರ್ನೂರು ಮೋಹನಣ್ಣತ ರಾಜ ಪಂಡ್ರೆ ಏರೌಲು ಏರ ಮುಲ್ಯಾನೋರಿಯತ ಏರೌಲು ಏರ ಅವಲ್ ಜೆಪಿ ಓ ಮರಿತೆ ಬರ್ರೆ ಬೊಕ್ಕ ಬರ್ರೆ ಪೋ ಏರೌಲು ಏರೌಲು ಎನ್ನ ಉಡುಗೆ ತೊಡುಗೆ ತಯಾರಾತಂಡ ಎನ್ನ ಉಡುಗೆ ತೋಡುಗು ತರಬತ್ತಿರಬೋತೆ ನಾವು ಉಡುಗೆ ತೊಡುಗೆ ತಯಾರಾತಂಡ ಹುಡುಗ ದುಡುಗು ಹುಡುಗಿ ಅಂಜವಂಡ ಉಡುಗೆ ತೊಡುಗೆ ಡ್ರೆಸ್ ಬಂದ್ಬಿಟ್ಟು ನೈನ್ ಬಂದ್ಬೋನು ಎನ್ನ ಡ್ರೆಸ್ ರೇಟ್ ಉಂಡ ಏರೌಲು ಏರೌಳು ಓಳು
ಬೇರೆಯವಳು ಬೇರೆಯವಳು ಎನ್ನ ಸೇನಾ ಪಡೆ ತಯಾರಾತದ ಎನ್ನ ಸೇಮೆ ತಟ್ಟಿಯ ತಯಾರಾದನ